ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಅರುಣಾ ಮಸಾಲಾ ಹಾಗೂ ನಿಸರ್ಗಾಲಯ ಬ್ರಾಹ್ಮಿ ಆಯಿಲ್. ಅಜ್ಜಿ ಏನ್ ತಿಂತಾ ಇದ್ದೀರಾ? ಇದು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಇಂದ ಮಾಡಿದ್ದು, ತುಂಬಾ ಒಳ್ಳೇದು. ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಅರುಣಾ ಮಸಾಲಾ ಸಹ ಭಾಗಿತ್ವದಲ್ಲಿ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ. ನಮ್ಮ ಸಹ ಪ್ರಾಯೋಜಕರು ಹೊಸ ಭೃಂಗರಾಜ ಹಾಗೂ ಸಂಜೀವಿನಿ ಯುಕ್ತ 21 ಗಿಡಮೂಲಿಕೆಗಳುಳ್ಳ ನಿಸರ್ಗಾಲಯ ಬ್ರಾಹ್ಮಿ ಆಯಿಲ್. ಸ್ನೇಹಿತರೆ, ಊರಿಂದ ಊರಿಗೆ ಹೋದ ಹಾಗೆ ಜೀವನ ಶೈಲಿಯ ಜೊತೆಗೆ ಆಹಾರ ಪದ್ಧತಿಯು ಬದಲಾವಣೆ ಆಗ್ತಾ ಇರ್ತದೆ. ಅಂತಹ ಬೇರೆ ಬೇರೆ ಪ್ರದೇಶಗಳ ಆಹಾರಗಳನ್ನು ನಮ್ಮ ಅಡುಗೆ ಮನೆಯಲ್ಲಿ ನಿಮಗೆ ಸದಾ ತೋರಿಸ್ತಾನೆ ಇರ್ತವೆ. ಇವತ್ತು ಕೂಡ ನಮ್ಮ ಅಡುಗೆ ಮನೆಯಲ್ಲಿ 2 ವಿಶಿಷ್ಟವಾದಂತಹ ಅಡುಗೆಗಳನ್ನು ತೋರಿಸ್ಲಿಕ್ಕಿದ್ದೇವೆ. ಅದನ್ನು ಮಾಡಲಿಕ್ಕೆ ದೂರದ ಊರಿಂದ ಅಂದರೆ ಉಪ್ಪುನ್ನದಿಂದ ನಮ್ಮ ಜೊತೆಗೆ ಸುಲೋಚನಾ ವೈದ್ಯ ಅವರಿದ್ದಾರೆ. ಬನ್ನಿ, ಅವರು ಯಾವ 2 ಹೊಸ ರೆಸಿಪಿಗಳನ್ನು ನಮಗೋಸ್ಕರ ತೋರಿಸ್ತಾರೆ ಅಂತ ಕೇಳೋಣ. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್, ಏನು ಸ್ಪೆಷಲ್ ಮಾಡ್ತಾ ಇದ್ದೀವಿ? ಹೆಸರು ಬೇಳೆ ವಡೆ ಅಂತ. ಹೆಸರು ವಡ. ಓಕೆ. ಯೂಶುವಲಿ ನಾವು ಉದ್ದಿನ ವಡ ಎಲ್ಲ ಕೇಳಿದ್ದೇವೆ. ಹೆಸರು ವಡೆ ಶುರು ಮಾಡೋಣ ಅಲ್ಲ? ಮಾಡು. ಓಕೆ, ಏನು ಕೊಡಿ ಮೇಡಮ್ ಈಗ? ನೀರು ಮತ್ತೆ ಒಂದು ಬೌಲ್ ಕೊಡ. ಹೆಸರು ಬೇಳೆ ನೆನೆಸಿಟ್ಕೊಂಡಿದ್ದೀರಲ್ಲ? ಹೌದು, ನೆನೆಸಿಟ್ಕೊಂಡು ಆಮೇಲೆ ಇದರಲ್ಲೇ ಅಕ್ಕಿ ಹಿಟ್ಟಿನಲ್ಲೇ. ಅಕ್ಕಿ ಹಿಟ್ಟಿಗೆ ಪ್ರಮಾಣ ಅಂತ ಏನಾದರೂ ಉಂಟಾ? ಸ್ವಲ್ಪ ಅಂದ್ರೆ ಜಾಸ್ತಿ ತಗೊಂಡ್ರೆ ಗಟ್ಟಿ ಬರುತ್ತೆ. ಹೌದು, ಒಂದು 25 ಗ್ರಾಮು ಅಕ್ಕಿ ಹಿಟ್ಟು, 25 ಗ್ರಾಮು ಹೆಸರುಬೇಳೆ, ಸ್ವಲ್ಪ ಈರುಳ್ಳಿ, ಕಾಯಿ ತುರಿ ಸ್ವಲ್ಪ, ಕೊತ್ತಂಬರಿ ಸೊಪ್ಪು ಎಲ್ಲ ಒಟ್ಟು ಹಾಕಿ. ಹೌದು, ಹಸಿಮೆಣಸು ಸ್ವಲ್ಪ, ಇದು ಕರಿಬೇವು ಸೊಪ್ಪು, ಇದು ಪುದೀನ ಸೊಪ್ಪು. ಎಲ್ಲ ರೀತಿ ಸೊಪ್ಪನ್ನು ಯೂಸ್ ಮಾಡ್ತಾ ಇದ್ದಾರೆ. ಹೌದು, ಅದು ಮಕ್ಕಳಿಗೆ ಆರೋಗ್ಯಕ್ಕೂ ಒಳ್ಳೆಯದು. ಹೌದು, ಹೀಗೆ ಸೊಪ್ಪಿದೆಲ್ಲ ಮಾಡಿ ಕೊಟ್ಟರೆ ತಿನ್ನುವರು ಯಾರು ಇರುವುದಿಲ್ಲ. ಸೊ ಇಂಥದ್ದೇನಾದರೂ ಸ್ಪೆಷಲ್ ಅಂತ ಮಾಡಿ ಕೊಟ್ಟರೆ ಮಕ್ಕಳು ತಿಂತಾರೆ. ಹೌದು, ಅವ್ರಿಗೆ ಇಷ್ಟವೇ. ಶುಂಠಿ ಹಾಕೊಂಡಿದ್ದೀರಲ್ಲ? ಶುಂಠಿ ಹಾಕೊಂಡೆ, ಸ್ವಲ್ಪ ಶುಂಠಿ, ಸ್ವಲ್ಪ ಇಂಗು. ಇಂಗು ಹೆಸರು ಬೇಳೆದೆಲ್ಲ ಇದಕ್ಕೆ ಒಳ್ಳೆಯದಲ್ಲ? ಓಕೆ. ಇದನ್ನು ಹೀಗೆ ಮಿಕ್ಸ್ ಮಾಡಿ ನೀರು ಹಾಕ್ಕೊಳ್ಬೇಕು. ಇನ್ನು ಒಮ್ಮೆ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಹಾಕಿ ಒಂದು ಹದಕ್ಕೆ ತರುವುದು ಅದನ್ನು. ಅಕ್ಕಿ ಹಿಟ್ಟು ಸ್ವಲ್ಪ ಹಾಕೋದು. ಹೌದು, ಸಾಕು. ಅಂದ್ರೆ ಹಿಟ್ಟಿನ ಹದಕ್ಕೆ ಅಕ್ಕಿ ಟೇಸ್ಟ್ ಬೇಕಾದ್ರೆ ಮತ್ತೆ ಆಡ್ ಮಾಡ್ತಾರೆ. ಹೌದು. ಓಕೆ. ಇದನ್ನಂದ್ರೆ ಹೆಸರು ಬೇಳೆ ರುಬ್ಕೊಳ್ಳುವಂಥದ್ದು ಅದು ಯಾವ ಕೆಲಸ ಕೂಡ ಏನಿಲ್ಲ, ಜಸ್ಟ್ ತಟ್ಟಿ ಎಣ್ಣೆಗೆ ಬಿಡುದು. ಎಣ್ಣೆ ಬೇಕು ಕಾಯ್ಲಿಕ್ಕೆ. ತಟ್ಟಿ ಹಾಕೋದು. ನಾವು ನಮ್ಮ ಅಡುಗೆ ಮನೆಯಲ್ಲಿ ಯೂಸ್ ಮಾಡ್ತಾ ಇದ್ದೇವೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್. ಮೇಡಮ್, ದೂರದ ಉಪ್ಪುನ್ನದಿಂದ ಬಂದಿದ್ದೀರಾ. ಓಕೆ, ಯಾರೆಲ್ಲಿದ್ದೀರಾ ಮೇಡಮ್ ಮನೆಯಲ್ಲಿ? ನಾನು, ನನ್ನ ಗಂಡ, ಮಗ, ಸೊಸೆ, 2 ಮಕ್ಕಳು. ಬೇರೆ ಇನ್ನೇನು ಸ್ಪೆಷಲ್ ತಿಂಡಿಗಳು ಮಾಡ್ತೀರಾ? ಹಾಲಿನ ಕಡಿ ಮತ್ತು ಸುಕ್ರುಂಡೆ. ಹಾಲಿನ ಕಡಿ ಅಂದರೆ ಹಾಲನ್ನು ಕುದಿಸಿ ಅದಕ್ಕೆ ಗೋಧಿ ರವೆ ಎಲ್ಲ ಹಾಕಿ ಮಾಡೋದು, ತುಪ್ಪದಲ್ಲಿ ಚೆಂದಾಗಿ ಮಾಡಿ ಕಟ್ಟು ಮಾಡೋದನ್ನು. ಗೋಡಂಬಿ ಎಲ್ಲ ಹಾಕಿ ಹೌದು, ಸ್ಮೂತ್ ಇರುತ್ತೆ. ಎಣ್ಣೆ ಕಾದಿದೆ ಅನ್ಸುತ್ತಲ್ಲ? ಸೊ ಈಗ ಹೇಗೆ ತಟ್ಟಿ ಹಾಕು. ಹೌದು, ಕೈಯಲ್ಲೇ. ಈ ಚಟ್ಟಂಬಡೆ ಎಲ್ಲ ಮಾಡ್ತಾರೆ ಹಾಗೆ. ಓಕೆ. ಅಕ್ಕಿಟ್ಟು ಹಾಕೊಂಡ್ ಕಾರಣ ಅದು ಒಡಿತಾ ಇಲ್ಲ ಅಲ್ಲ? ಒಳ್ಳೆ ಬೈಂಡ್.
ಈ ಹೆಸರು ಬೇಳೆ ಥರನೇ ಬೇರೆ ಯಾವುದಾದ್ರೂ ಬೇಳೆಯಿಂದ ಮಾಡೋಕ್ಕಾಗುತ್ತೆ ಇದನ್ನು? ಕಡಲೆಬೇಳೆ ಓ, ಕಡಲೆಬೇಳೆ ಸ್ವಲ್ಪ ಹರ್ಕೊಳ್ಬೇಕು, ಮಿಕ್ಸಿಗೆ ಹಾಕ್ಕೊಳ್ಬೇಕು. ಹೀಗೆ ಪುದೀನ ಸೊಪ್ಪೆಲ್ಲ ಹಾಕಿದರೆ ಒಳ್ಳೆ ರುಚಿಯಾಗುತ್ತೆ ಕಡಲೆಬೇಳೆ. ಕಡಲೆಬೇಳೆ ಅದು ಬೇಯಿಸ್ಕೊಳ್ಬೇಕಾ ಇಲ್ಲ? ಇಲ್ಲ ಇಲ್ಲ, ಹಸಿ ಹೀಗೆ ನೆನೆಸಿ ಮಾಡಿ. ಅರ್ದು ಮಾಡೋದು. ಹೌದು. ಇದಕ್ಕೆ ಎಲ್ಲ ರೀತಿ ಸೊಪ್ಪನ್ನು ಕೂಡ ನಾವು ಆ್ಯಡ್ ಮಾಡ್ಕೊಂಡು ಒಳ್ಳೆ ರುಚಿಯಾಗುತ್ತೆ, ಊಟಕ್ಕೆ ಒಳ್ಳೆಯದಾಗುತ್ತೆ. ನಾನು ಯಾವಾಗಲೂ ಊಟಕ್ಕೆ ಮಾಡ್ತೇನೆ. ನಾನು ಸಣ್ಣ ಮಗನಿಗೆ ಭಾಳ ಇಷ್ಟ ಆಯಿತು. ಸೊ ಇದೀಗ ಕಲರು ಬ್ರೌನ್ ಕಲರ್ ಬಂದಮೇಲೆ ಹೌದು ಹೌದು, ಬ್ರೌನ್ ಕಲರ್ ಬರಬೇಕು. ಅಂದರೆ ಅದು ಹೆಸರುಬೇಳೆ ಫುಲ್ ಬೇಯಬೇಕು. ಹೌದು ಹೌದು, ಕುಟುಂಬ ಹೇಳಬೇಕು. ಓಕೆ. ಮನೆಯಲ್ಲಿ ಯಾವಾಗಲೂ ಮಾಡ್ತೇನೆ. ಯಾವಾಗಲೂ ಮಾಡ್ತಾ ಇರ್ತೀನಿ. ಎಣ್ಣೆ ತಿಂಡಿ ಜಾಸ್ತಿ ಮನೇಲಿ ಮಾಡ್ತೀನಿ. ಸ್ವೀಟು ಮಾಡ್ತೇನೆ, ಸ್ವಲ್ಪ ಕಡಿಮೆ. ಸ್ವೀಟ್ ಯಾರಿಗೂ ಅಷ್ಟು ಇಂಟ್ರೆಸ್ಟ್ ಇಲ್ಲ. ಸೊ ಎಣ್ಣೆ ಐಟಮೇ. ಅದೀಗ ಕಲರ್ ಚೇಂಜ್ ಆದಾಗ ಗೊತ್ತಾಗೋದಾ? ಹೌದು ಹೌದು, ಬೆಂದಿದೆ ಅಂತ. ಸೊ ಇದಾಗಿದೆಯಲ್ಲ? ಆಯಿತು. ಹಾಕುವಾಗಲೇ ಸೌಂಡ್ ಬರ್ತಾ ಇದೆ, ಗರಿ ಗರಿಯಾಗಿ. ಊಟಕ್ಕೆ ಒಳ್ಳೆಯದಾಗುತ್ತೆ. ಆಫ್ ಮಾಡಲಾ? ಮಾಡಿ. ಸೊ ರೆಡಿ ಆಗಿದೆಯಲ್ಲ? ಸರಿ, ಪ್ಲೇಟ್ ಕೊಡಲಾ? ಪ್ಲೇಟ್ ಕೊಡಿ. ಬಿಸಿ ಬಿಸಿಯಾಗಿರುವ ಹೆಸರು ವಡೆ ರೆಡಿ. ಥ್ಯಾಂಕ್ ಯು. ವೀಕ್ಷಕರೇ, ಯೂಶ್ವಲಿ ಉದ್ದಿನ ವಡೆ ಕೇಳಿದ್ದೇವೆ, ಆದರೆ ಹೆಸರು ಬೇಳೆಗೆ ಬೇರೆ ಬೇರೆ ಸೊಪ್ಪುಗಳನ್ನು ಹಾಕಿ ಆರೋಗ್ಯದಾಯಕವಾಗಿರುವಂಥ ಹೆಸರು ವಡೆಯನ್ನು ಸುಲೋಚನಾ ಅವರು ಮಾಡಿಕೊಟ್ಟಿದ್ದಾರೆ. ಸೊ ಇದನ್ನು ಹೇಗೆ ಮಾಡ್ತೇವೆ ಅದನ್ನು ಇನ್ನೊಂದ್ಸಲ ನೋಡ್ಕೊಬನ್ನಿ. ಹೆಸರು ವಡೆ ತಯಾರಿಸುವ ವಿಧಾನ: ಮೊದಲಿಗೆ ನೆನೆಸಿದ ಹೆಸರು ಬೇಳೆ, ಅಕ್ಕಿ ಹಿಟ್ಟು, ಈರುಳ್ಳಿ, ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಕರಿಬೇವು, ಪುದೀನ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಶುಂಠಿ, ಹಿಂಗು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿ ಕಲಸಿ ವಡೆ ತಟ್ಟಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕರಿದರೆ ಹೆಸರು ವಡೆ ಚಹಾದೊಂದಿಗೆ ಸವಿಯಲು ಬಲು ರುಚಿಕರ. ಮತ್ತೊಂದು ಹೊಸ ರುಚಿಗೋಸ್ಕರ ಸುಲೋಚನಾ ಅವರು ರೆಡಿ ಇದ್ದಾರೆ. ಅದನ್ನು ನೋಡೋ ಮೊದಲು ಒಂದು ಸಣ್ಣ ಬ್ರೇಕ್. ಹೊಸದಾಗಿ ಕೇಳಿದೆ ನಾನು, ಗೋಧಿ ಹಿಟ್ಟಿನ ಕೀರು ಅಂತ. ರುಚಿಯಾಗುತ್ತೆ. ಕಾಳು ಥರ ಬೀಳುತ್ತೆ. ಕಾಯಿ ಹಾಲೊಂದು ಮಿಕ್ಸ್ ಆದರೆ ಸಾಕು. ಅಲ್ಟಿಮೇಟ್ ಆಗಿದೆ ಮೇಡಮ್, ಸೂಪರ್ ಅಂದರೆ ಸೂಪರ್ ಆಗಿದೆ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಗೂ ಅರುಣಾ ಮಸಾಲಾ ಸಹ ಭಾಗಿತ್ವದಲ್ಲಿ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಹೊಸ ಭೃಂಗರಾಜ ಹಾಗೂ ಸಂಜೀವಿನಿಯುಳ್ಳ 21 ಗಿಡಮೂಲಿಕೆಗಳುಳ್ಳ ನಿಸರ್ಗಾಲಯ ಬ್ರಾಹ್ಮಿ ಆಯಿಲ್. ಸುಲೋಚನಾ ಅವರು ಮತ್ತೊಂದು ರೆಸಿಪಿಯೊಂದಿಗೆ ರೆಡಿಯಾಗಿದ್ದಾರೆ. ಬನ್ನಿ ಏನು ಮಾಡ್ತಾರೆ ಅಂತ ಕೇಳೋಣ. ಮೇಡಮ್, ನೆಕ್ಸ್ಟ್ ರೆಸಿಪಿ ಏನು? ಅಷ್ಟು ಗೋಧಿ ಹಿಟ್ಟಿನ ಕೀರು. ಗೋಧಿ ಹಿಟ್ಟಿನ ಕೀರು ಹೊಸದಾಗಿ ಕೇಳಿದೆ ನಾನು, ಗೋಧಿ ಹಿಟ್ಟಿನ ಕೀರು ಅಂತ. ರುಚಿಯಾಗುತ್ತೆ. ಹೌದಾ? ಮಕ್ಕಳಿಗೆಲ್ಲ ಒಳ್ಳೇದು, ಆರೋಗ್ಯಕ್ಕೂ ಒಳ್ಳೇದು ಮಕ್ಕಳಿಗೆ. ಬರೀ ಗೋಧಿ ಹಿಟ್ಟನ್ನ ಚಪಾತಿ ಅಂತ ಅದೆಲ್ಲ ಮಾಡ್ತಾರಲ್ಲ, ಇದೊಂದು ಸ್ಪೆಷಲ್. ಗೋಧಿ ಹಿಟ್ಟು ಮಾಮೂಲು ಮನೇಲಿ ಇದ್ದೇ ಇರ್ತದೆ. ಹೌದು. ಸೊ ಇದರಲ್ಲಿ ಪಾಯಸ ಅಂತ ಹೇಳಿದ್ರೆ ಏನೋ ಒಂಥರ ಸ್ಪೆಷಲ್. ಸ್ಟಾರ್ಟ್ ಮಾಡೋಣಲ್ಲ ಮೇಡಮ್? ಏನು ಬೇಕು? ಇದು ಪಾತ್ರ ಬೇಕು. ಓಕೆ, ಇದು ಕಾಯಿ ಹಾಲು. ಕಾಯಿ ಹಾಲು ತಗೊಂಡು ಹಾಕ್ಲ ಎಷ್ಟು ನೀರು? ಹಾಕು, ಸ್ವಲ್ಪ ನೀರು ಹಾಕು.
ಸಾಕು ಸಾಕು ಏನು ಸಾಕು. ಇಲ್ಲಿ ತೆಗಿಲ್ಲ. ಸ್ವಲ್ಪ ನೀರು ಹಾಕಿ ನೀರು ಇದಕ್ಕೆ ಹಾಕಲಾ? ಹಾಕು. ಹೌದು, ಅದಕ್ಕೆ ನೀರು ಹಾಕಿ ಇದಕ್ಕೆ ಹಾಕು. ಹಾಂ. ಪಾಯಸಕ್ಕೆ ಕಾಯಿ ಹಾಲು ಬಿದ್ದಷ್ಟು ಟೇಸ್ಟ್ ಜಾಸ್ತಿ. ಟೇಸ್ಟ್ ಜಾಸ್ತಿ. ಬೇರೆ ಯಾವ್ಯಾವ ಪಾಯಸ ಎಲ್ಲ ಮಾಡ್ತೀರಾ ನೀವು? ಬೇರೆ ಹೆಸರುಬೇಳೆ, ಹಾಂ, ಆಮೇಲೆ ಗೋಧಿ ಕಡಿ, ಗೋಧಿ ಕಡಿ. ಹಾಂ. ಹಾಂ, ಆಮೇಲೆ ಕಡಲೆಬೇಳೆ ಓಕೆ. ಮಾಡ್ತೇವೆ. ಈ ಹಬ್ಬಗಳಲ್ಲೆಲ್ಲ ಪಾಯಸನೇ ಹೌದು ಹೌದು ಹೌದು, ಪಾಯಸವೇ ಪ್ರಾಮುಖ್ಯ. ಕಾಯಿ ಹಾಲು ರೆಡಿ ಆಯ್ತಲ್ಲ, ರೆಡಿ ಆಯಿತು. ಇನ್ನೇ ನೆಕ್ಸ್ಟ್? ಇನ್ನು ಪಾತ್ರದಲ್ಲೇ ಒಂದು ಲೋಟ, 1.5 ಲೋಟ ನೀರಿಟ್ಟುಕೊಳ್ಳೋದು. ಓಕೆ, ಇದ್ರ ಮೇಲೆ ಗ್ಯಾಸ್? ಹೌದು, ಗ್ಯಾಸಿನ ಮೇಲೆ 1.5 ಲೋಟ ನೀರು. ನೀರು ಹಾಕ್ತೇನೆ ನೋಡಿ. ಸಾಕಾ? ಸಾಕು ಸಾಕು ಸಾಕು. ಓಕೆ. ಅದಕ್ಕೆ ಬೆಲ್ಲ, ಕರಗಬೇಕದು. ಹಾಂ, ಸೊ ಬೆಲ್ಲ ಕರಗಿದ್ರೆ ಹೌದು, ಸಾಕಾಗ್ತದಲ್ಲ? ಬೆಲ್ಲ ಕರಗಬೇಕು. ಉಪ್ಪು, ಹೌದು, ಸ್ವಲ್ಪ ಉಪ್ಪು ಹಾಕಬೇಕು ಸಿಹಿಗೆ ಉಪ್ಪು ಬಿದ್ದರೆ ರುಚಿಗೆ. ಹಾಂ, ರುಚಿಗೆ. ರುಚಿ ಜಾಸ್ತಿ. ಈ ಪಾಯಸ ಮನೇಲಿ ಯಾರಿಗೆ ಇಷ್ಟ? ಹಾಂ? ಈ ಪಾಯಸ ಈ ಪಾಯಸ ಎಲ್ಲರಿಗೂ ಇಷ್ಟ ನಮ್ಮ ಮನೆಯಲ್ಲಿ. ಹ್ಮ್. ಇದನ್ನೇ ಮಾಡು ಅಂತ ಹೇಳ್ತಾ ಇರ್ತವೆ ಮಕ್ಕಳು. ಅದು ನನ್ನ ಮೊಮ್ಮಗಂಗಂತೂ ಭಾಳ ಖುಷಿ. ಹ್ಞೂ. ಇದು ಈಗ ಗೋಧಿ ಹಿಟ್ಟಲ್ಲಿ ಮಾಡ್ತಾ ಇದ್ದೀರಲ್ಲ, ಇದನ್ನ ಬೇರೆ ಯಾವ್ದಾದ್ರು ಹಿಟ್ಟಲ್ಲಿ ಅಥವಾ ಬೇರೆ ಯಾವ್ದಾದ್ರು ಮಾಡ್ಲಿಕ್ಕೆ ಆಗ್ತದಾ? ನಾನು ಇದೇ ಮಾಡಿ ರೀತಿಯಾಗಿ? ಮಾಡಿ ನೋಡಲಿಲ್ಲ. ಅಕ್ಕಿಯಲ್ಲೇ ಮಾಡ್ಲಿಕ್ಕೆ ಆಗುತ್ತೆ, ಅಕ್ಕಿ ಹಿಟ್ಟಿನಲ್ಲೇ ಮಾಡ್ಲಿಕ್ಕೆ ಆಗುತ್ತೆ. ಓಹೋ. ಹಾಂ, ಅಕ್ಕಿ ಹಿಟ್ಟು ಇದೇ ರೀತಿ ಮಾಡ್ಕೊಂಡ? ಹೌದು, ಇದೇ ರೀತಿ ಅಕ್ಕಿ ಹಿಟ್ಟನ್ನು ಇದೇ ರೀತಿ ಮಾಡೋದು. ಅದು ಸ್ಪೆಷಲ್ ಮತ್ತೊಂದು ನಮ್ಮನೆ ಮಾಡ್ತಾರೆ ಅಕ್ಕಿ ಹಿಟ್ಟಿನಲ್ಲಿ. ಅಕ್ಕಿ ಹಿಟ್ಟನ್ನು ಸ್ವಲ್ಪ ಮುದ್ದೆ ಮಾಡಿ ಅದನ್ನು ಕೈಯಲ್ಲೇ ಹೀಗೆ ಹೀಗೆ ಮಾಡಿ ಹಾಕ್ತಾರೆ. ನೀರು ಕುದಿಸಿ ಅದಕ್ಕೆ ಹಾಕಬೇಕು ಕೈಯಲ್ಲೇ, ಹೀಗೆ ಬತ್ತಿ ಹಾಗೆ ಮಾಡಿ ಅದಕ್ಕೆ ಹಾಕಬೇಕು. ಹೌದು, ಅಕ್ಕಿ ಹಿಟ್ಟಿದ್ದು ಮಾಡ್ತಾರೆ. ಆದರೆ ನನಗೆ ಇದು ಎಲ್ಲರಿಗೂ ಇಷ್ಟ. ಇದು ಯೂಶಲಿ ಗೋಧಿ ಹಿಟ್ಟು ಮನೇಲಿ ಇದ್ದೇ ಇರ್ತದೆ. ಹೌದು, ಚಪಾತಿ ಮಾಡ್ತೇವಲ್ಲ, ತಗೊಂಡು ಬಂದೇ ಬರ್ತೇವೆ. ಹೌದು. ಸೊ ಇದು ತುಂಬಾ ಬೇಗ ಆಗ್ತದೆ, ಅದು ಕಡಿಮೆ ಇಂಗ್ರೀಡಿಯೆಂಟ್ಸ್ ಸಾಕಾಗ್ತದೆ. ಇಲ್ಲ, ಬೇಗ ಆಗುತ್ತೆ. ಹೌದು. ಹೆಚ್ಚು ಟೈಮ್ ಬೇಕಾಗುತ್ತೆ. ಬೇಕಾಗಿದೆ. ಇದು ಹೀಗೆ ಇದು ಕುದಿಬೇಕು ಅಷ್ಟೇ? ಹಾಂ, ಅಷ್ಟೇ. ಅದು ಕುದೀಲಿ. ಹಾ. ಕುದ್ದಗಳು ನಾನು ಕಲಸಿ ಇಟ್ಟುಕೊಳ್ತೇನೆ ಗೋಧಿ ಹಿಟ್ಟನ್ನು. ಸೊ ಗೋಧಿ ಹಿಟ್ಟನ್ನು ಕಲಿಸ್ಬೇಕು? ಹೌದು ಹೌದು, ನೀರಿನಲ್ಲಿ ಸ್ವಲ್ಪ ಕಲಿಸ್ಬೇಕು. ಇದಕ್ಕೆ ಅಳತೆ ಇರೋದು ಉಂಟಾ ಮೇಡಮ್? ಗೋಧಿ ಹಿಟ್ಟು ಈಗ ಇಷ್ಟೇ ತಗೊಳ್ಬೇಕು ಅಥವಾ ಹೇಗೆ? ಇದಕ್ಕೆ ಪಾಯಸಕ್ಕೆ ಇಷ್ಟು ಬೆಲ್ಲಕ್ಕೆ ಇಷ್ಟೇ ಗೋಧಿ ಹಿಟ್ಟು ಆ ರೀತಿ ಏನಾದರೂ ಇದೆಯಾ? ಒಂದು 25 ಗ್ರಾಮ್ ಗೋಧಿ ಹಿಟ್ಟು, ಅದಕ್ಕೆ ಒಂದು 25 ಗ್ರಾಮು ಇದು ಬೆಲ್ಲ, ಸೇಮ್ ಅಳತೆ? ಕಾಯಿ ಹಾಲು. ಹೌದು, ಬೆಲ್ಲ ಸ್ವಲ್ಪ ಜಾಸ್ತಿ ಅಲ್ಲ. ಹೌದು. ನೀರು ಹಾಕ್ಲಾ? ಹಾಂ, ಹಾಕು ಸ್ವಲ್ಪ ನೀರು ಕುದೀತು. ಸಾಕು ಸಾಕು, ಹಾಕು ಹಾಕು. ಇದು ಯಾವ ಹದದಲ್ಲಿ ಬರಬೇಕೀಗ ನಿಮಗೆ? ಇದು ಈಗ ದೋಸೆ ಹಿಟ್ಟು ಮಾಡ್ತೇವಲ್ಲ ನಾವು, ಆ ಹದಕ್ಕೆ ಬರಬೇಕು. ಅಂದರೆ ಜಾಸ್ತಿ ಗಟ್ಟಿ ಸಹ ಇರಬಾರ್ದು, ಹಾಂ, ನೀರು ಆಗಬಾರ್ದು. ಹೌದು, ಸ್ವಲ್ಪ ನೀರು ಸಾಕು ಸಾಕು. ಇದರಲ್ಲಿ ಇದನ್ನು ಹಾಕಿ ನನಗೆ ಮುಗಿಸಲಾಗಿದೆ. ಹಾಂ, ನೀವು ಮುಚ್ಚು. ಓಕೆ, ಕಾಳು ಥರ ಕಾಳು ಥರ ಬೀಳುತ್ತೆ. ಇದು ಹಾಕಬೇಡಿ, ಈಗ ಸೌಟ್ ಹಾಕಬೇಡಿ. ಓಕೆ, ಸ್ವಲ್ಪ ಸಿಮ್ ಮಾಡಿ. ಸಿಮ್ ಮಾಡಲ? ಬೆಂಕಿ. ಹೌದು.
ಒಂಥರ ಬೂಂದಿ ಕಾಳು ಥರ. ಹೌದು ಹೌದು ಬೂಂದಿ ಕಾಳ್ತಾರೆ. ಇದನ್ನ ಮಾಡ್ಲಿಕ್ಕೆ ಹೋದ್ರೆ ತುಂಬಾ ಕಷ್ಟ ಆಗುತ್ತಲ್ಲ, ಅದು ಈಸಿಯೆಸ್ಟ್ ಮೆಥಡ್ ಅಂತ. ಹಾಂ, ಸ್ವಲ್ಪ ಮುಗುಚಿ ಆಯ್ತಾ? ಮುಚ್ಚಲಾ? ಸ್ವಲ್ಪ ಮುಗುಚಿ, ಇಲ್ಲಾಂದ್ರೆ ಅದು ತಳ ಹಿಡ್ಕೊಂಡಿರುತ್ತೆ. ಸಾಕು ಸಾಕು ಸಾಕು. ನೀವು ಅವಾಗ ಹೇಳಿದ್ರೆ ಅಕ್ಕಿ ಹಿಟ್ಟಿದ್ದು ಅದು ಸಹ ಇದೇ ಟೈಪ್ ಬರುತ್ತೆ. ಹೌದು ಇದೇ ಟೈಪ್ ಬರುತ್ತೆ, ಆದರೆ ಅಕ್ಕಿ ಹಿಟ್ಟಿದ್ದು ಈ ರೀತಿ ಮಾಡೋದಿಲ್ಲ. ನೀವು ಅವಾಗ ಶೇಪ್ ಹೌದು ಹೌದು ಹಾಗೆ ಮಾಡ್ತಾರೆ. ಇದು ತುಂಬಾ ಈಸಿಯೆಸ್ಟ್. ಇದು ಭಾಳ ಈಸಿ. ಅದಕ್ಕೆ ಉದ್ದೇಶ ಇದು ಎಲ್ಲರಿಗೂ ಇಷ್ಟ ನಮ್ಮ ಮನೆಯಲ್ಲಿ. ಹಾಗಾಗಿ ಇದನ್ನು ಜಾಸ್ತಿ ಮಾಡೋದು ನಾನು. ಸೊ ಗೋಧಿ ಹಿಟ್ಟಾದ ಕಾರಣ ಬೇಗ ಬೇಯುತ್ತೆ ಅಲ್ಲ? ಹೌದು. ಮುಚ್ಚಬೇಕಾ? ಮುಗುಚಿ ಮುಗುಚಿ. ಈಗ ಇದು ಬೆಂದಿದೆ ಅಲ್ಲ? ಹಾಂ ಬೆಂದಾಯ್ತು. ಓಕೆ, ಇದಕ್ಕೀಗ ನೆಕ್ಸ್ಟ್ ಕಾಯಿ ಹಾಲು ಹಾಕಬೇಕು. ಇದಕ್ಕೆ ಹಾಕೋದು ನೀವು? ಅದಕ್ಕೆ ಹಾಕೋದು. ಅದಕ್ಕೆ ಹಾಕಿ ಕುದಿಬೇಕು. ಇದು ಕುದಿತಾ ಇರುವಾಗಲೇ ಕಾಯಿ ಹಾಲು ಹೌದು ಹಾಕಬೇಕಲ್ಲ? ಹೌದು. ಕುದಿಬೇಕು ಅದು. ಮೇಡಮ್, ನಿಮ್ಮ ಹವ್ಯಾಸಗಳು ಓದುದು. ಓದ್ತೀರಾ? ಸಾಯಂಕಾಲ ವಿಷ್ಣು ಸಹಸ್ರನಾಮ ಓದುದು, ದೇವರ ಧ್ಯಾನ. ಹಾಂ. ಸೊ ಇದೀಗ ಕುದಿ ಬರಬೇಕಲ್ಲ? ಹೌದು, ಕುದಿ ಬರಬೇಕು. ಕುದಿ ಬಂದ ಮೇಲೆ ಒಂದು ಬೌಲಿಗೆ ಹಾಕಿ. ಈಗ ಜಸ್ಟ್ ಒಂದು ಕುದಿ ಬಂದರೆ ಸಾಕಾಗ್ತದಲ್ಲ, ಯಾಕಂದ್ರೆ ಆಲ್ರೆಡಿ ಗೋಧಿ ಹಿಟ್ಟು ಅದು ಹೌದು ಬೆಂದಾಗಿದೆ. ಹೌದು. ಸೊ ಕಾಯಿ ಹಾಲು ಒಂದು ಮಿಕ್ಸ್ ಆದರೆ ಸಾಕಾಗುತ್ತೆ. ಹೌದು. ಇದನ್ನು ಹಾಕು. ಇದು ಆಲ್ರೆಡಿ ಹುರ್ಕೊಂಡಿರುವಂಥ ಗೇರು ಬೀಜ ಮತ್ತು ದ್ರಾಕ್ಷಿ. ಸೊ ಬೇಕಾದವರು ಇದಕ್ಕೆ ಏಲಕ್ಕಿ, ಲವಂಗ ಹೌದು ಎಲ್ಲ ಹಾಕ್ಬೋದು. ಹೌದು. ಓಕೆ, ಇದು ಕುದಿದೆ ಅಲ್ಲ? ಕುದಿದೆ. ಇದೀಗ ಇದನ್ನು ಆ್ಯಡ್ ಮಾಡಬೇಕು. ಇದನ್ನು ಹಾಕು. ಓಕೆ, ಹುರ್ಕೊಂಡಿರುವ ಗೇರು ಬೀಜ ಮತ್ತು ದ್ರಾಕ್ಷಿಯನ್ನು ಹಾಕಿ ಕೆಳಗಿಳಿಸು. ಆಯ್ತಲ್ಲ ಇದು? ಆಯ್ತು. ಸೊ ಸರ್ವಿಂಗ್ ಬಂದು ಕೊಡ್ಲಾ? ಹಾಂ. ಬಿಸಿ ಆಗಿರುವಂಥ ಪಾಯಸ. ಅದು ಗೋಧಿ ಹಿಟ್ಟಿದಂತಂದರೆ ತುಂಬ ಸ್ಪೆಷಲ್ ಆಗಿರೋದು ನಾನು ನೋಡಿ. ಹಾಂ. ತುಪ್ಪದ ಪರಿಮಳ ಸೂಪರಾಗಿ ಬರ್ತಾ ಇದೆ. ಗೋಧಿ ಹಿಟ್ಟಿನ ಕೀರು ರೆಡಿ. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಶಾವಿಗೆ ಕೀರು, ಕಡಲೆಬೇಳೆ ಪಾಯಸ, ಹೆಸರುಬೇಳೆ ಪಾಯಸ ಇಂಥದನ್ನು ತಿಂದು ಬೇಜಾರಾಗಿರ್ಬೋದು. ಸೊ ಇಲ್ಲಿದೆ ನೋಡಿ ಒಂದು ಚೇಂಜಸ್, ಗೋಧಿ ಹಿಟ್ಟಿನ ಕೀರು. ಸೊ ಇದನ್ನು ಹೇಗೆ ಮಾಡೋದು ಅಂತ ಒಂದ್ಸಲ ನೀವು ನೋಡ್ಕೊಬನ್ನಿ. ಗೋಧಿ ಹಿಟ್ಟಿನ ಖೀರ್ ತಯಾರಿಸುವ ವಿಧಾನ. ಮೊದಲಿಗೆ ಬಾಣಲಿಗೆ ಸ್ವಲ್ಪ ನೀರು ಹಾಕಿ ಬೆಲ್ಲ ಹಾಗೂ ಚಿಟಕಿ ಉಪ್ಪು ಹಾಕಿ ಕರಗಿಸಿಕೊಳ್ಳಿ. ಬಳಿಕ ಗೋಧಿ ಹಿಟ್ಟನ್ನು ತೆಳುವಾಗಿ ಕಲಸಿಕೊಂಡು ಬೆಲ್ಲದ ಪಾಕಕ್ಕೆ ಜರಡಿ ಹಿಡಿದು ಬೂಂದಿ ತಯಾರಿಸಿಕೊಂಡು ಕುದಿಸಿ. ಆ ಬಳಿಕ ತೆಂಗಿನ ಹಾಲನ್ನು ಹಾಕಿ ಕುದಿಸಿ ಕೊನೆಯಲ್ಲಿ ತುಪ್ಪದಲ್ಲಿ ಹುರಿದ ದ್ರಾಕ್ಷಿ ಗೋಡಂಬಿ ಸೇರಿಸಿಕೊಂಡರೆ ಗೋಧಿ ಹಿಟ್ಟಿನ ಖೀರ್ ರೆಡಿ ಟು ಸರ್ವ್. ಸೊ ಎರಡು ಸೂಪರ್ ರೆಸಿಪಿಯನ್ನು ತೋರಿಸಿದ್ದೀರಾ. ಹೆಸರು ವಡೆ, ಅದೇ ರೀತಿ ಗೋಧಿ ಹಿಟ್ಟಿನ ಕೀರು. ಸೊ ಟೇಸ್ಟ್ ನೋಡೋಣ ಅಲ್ಲ? ಓಕೆ, ಸೊ ನನ್ನ ಜೊತೆ ನೀವು ಕೂಡ ಟೇಸ್ಟ್ ಮಾಡಿ. ಖಂಡಿತ. ಸ್ವಲ್ಪ ಹೇಗಿದೆ ನೋಡಿ. ಖಂಡಿತ ನೋಡ್ತೇವೆ. ಸೊ ಹೆಸರು ವಡೆ. ಸೂಪರ್. ಸಾಯಂಕಾಲದ ಹೊತ್ತಿಗೆ ನೀವು ಆವಾಗಲೇ ಹೇಳಿದಾಗೆ ಒಳ್ಳೆ ಸಂಗತಿ. ಯಾಕಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಬಂದಿದೆ. ಕಾಫಿಗೆ ಚೆನ್ನಾಗಿ ಬರುತ್ತೆ. ಹೌದು, ಊಟಕ್ಕೂ ಸಹಿತ ಒಳ್ಳೆ ಸಾರು ಮಾಡ್ಕೊಂಡು ತಿನ್ಬೋದು ಆರಾಮ್ಸೆ. ಅದೇ ರೀತಿ ಪಾಯಸ ಅಲ್ಟಿಮೇಟ್ ಆಗಿದೆ ಮೇಡಮ್. ಸೂಪರ್ ಆಗಿದೆ ಪಾಯಸ. ಸ್ವೀಟು ಹದವಾಗಿ ಬಿದ್ದಿದೆ. ಅದು ಗೋಧಿ ಹಿಟ್ಟು ಕೂಡ ಒಳ್ಳೆ ರೀತಿಯಾಗಿ ಬೆಂದಿದೆ. ಸೊ ತುಂಬ ಚೆನ್ನಾಗಿದೆ. ಖುಷಿ ಆಯಿತು. ತುಂಬ ಚೆನ್ನಾಗಾಗಿದೆ. ತುಂಬ ಖುಷಿ ಆಯಿತು ಕೂಡ. ಸೊ ನಿಮಗೆ ಏನು ಅನಿಸ್ತು ಇಲ್ಲಿಗೆ ಬಂದು? ನನಗೆ ತುಂಬ ಖುಷಿ ಆಯಿತು. ಮಗಳ ಮನೆಗೆ ಬಂದಿದ್ದೆ. ಓಕೆ, ಹೀಗೆ ಇಲ್ಲಿಗೆ ಹೋಗೋಣ ಅಂದ್ಲು. ಓಕೆ, ಹಾಗಾದರೆ ಒಮ್ಮೆ ಹೋಗಿ ಬರೋಣ ಅಂಥೇಳಿ ಬಂದೆ. ನನಗೆ ಬಹಳ ಸಂತೋಷ ಆಯಿತು, ಬಹಳ ಖುಷಿ ಆಯಿತು.
ಓಕೆ ಮೇಡಮ್, ಇನ್ನಷ್ಟು ಹೊಸ ಹೊಸ ರೆಸಿಪಿಗಳೊಂದಿಗೆ ಬರ್ತಾ ಇರಿ. ನಮ್ಮ ಅಡುಗೆ ಮನೆಗೆ ನಿಮಗೆ ಯಾವತ್ತೂ ಸ್ವಾಗತ ಇದೆ. ಸೊ ನಮ್ಮ ಅಡುಗೆ ಮನೆಗೆ ಬಂದಿರೋದಕ್ಕೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಕಡೆಯಿಂದ ಒಂದು ಸಣ್ಣ ಕಾಣಿಕೆ, ಅದೇ ರೀತಿ ನಿಸರ್ಗಾಲಯ ಬ್ರಾಹ್ಮಿ ಆಯಿಲ್ ಅವರಿಂದ ಒಂದು ಕಿರು ಕಾಣಿಕೆ. ಸೊ 21 ದಿವಸದಲ್ಲಿ ಇದರ ರಿಸಲ್ಟ್ ಇದೆ. ಸೊ ಹೇರ್ ಫಾಲ್ ಅಥವಾ ಡ್ಯಾಂಡ್ರಫ್ ಇದ್ದವರಿಗೆ ಇದನ್ನು ಯೂಸ್ ಮಾಡಿದಾಗ ತುಂಬ ಜನರಿಗೆ ಇದರ ರಿಸಲ್ಟ್ ಸಿಕ್ಕಿದೆ. ಸೊ ಇನ್ನೂ ಹೊಸ ಹೊಸ ರೆಸಿಪಿಗಳೊಂದಿಗೆ ಬರ್ತಾ ಇರಿ. ಧನ್ಯವಾದಗಳು. ಥ್ಯಾಂಕ್ ಯು. ಸೊ ವೀಕ್ಷಕರೇ, ಈ 2 ಹೊಸ ರೆಸಿಪಿಗಳನ್ನು ಉಪ್ಪುನ್ನದಿಂದ ಬಂದು ನಮಗೋಸ್ಕರ ಹೇಳ್ಕೊಟ್ಟಿದ್ದಾರೆ ಸುಲೋಚನಾ ಅವರು. ಮುಂದಿನ ಸಂಚಿಕೆಯಲ್ಲಿ ಮತ್ತೆರಡು ಹೊಸ ರುಚಿಗಳೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ಸೊ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಅರುಣಾ ಮಸಾಲಾ ಹಾಗೂ ನಿಸರ್ಗಾಲಯ ಬ್ರಾಹ್ಮಿ ಆಯಿಲ್. ಅಜ್ಜಿ ಏನ್ ತಿಂತಾ ಇದ್ದೀರಾ? ಇದು ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಇಂದ ಮಾಡಿದ್ದು, ತುಂಬಾ ಒಳ್ಳೇದು. ನಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್.